ನಮಸ್ತೆ ಗೆಳೆಯರೆ. ನೋಡಿ, ಇವತ್ತು ಇದು ಕಥೆ ಅಂತಲ್ಲ, ಒಂದು ವಿಚಾರವನ್ನು ಹೇಳಲಿಕ್ಕೆ ನಾನು ಹೊರಟೆ. ಏನು ಅಂತಂದರೆ, ನೋಡಿ, ಬದುಕಿನಲ್ಲಿ ಅತ್ಯಂತ ರಿಸ್ಕ್ ಅಂದರೆ ಅಪಾಯದ ಕೆಲಸ ಯಾವುದು ನೀವು ಅಂದಾಜು ಮಾಡ್ಬೋದಾ? ನಾವು ಹೇಳ್ಬೋದು ಬೇರೆ ಬೇರೆ, ಇದು ರಿಸ್ಕು ಅದು ರಿಸ್ಕು. ಯಾವುದೂ ಅಲ್ಲ. ಬದುಕಿನಲ್ಲಿ ಅತ್ಯಂತ ರಿಸ್ಕ್ ಯಾವುದು ಅಂತಂದರೆ ಒಬ್ಬರಿಗೆ ಸಲಹೆ ಕೊಡೋದು. ನಾವು ಹೇಗೂ ಸಲಹೆ ಕೊಡಬಾರ್ದು. ಯಾರಾದರೂ ಇದು ಏನು ಮಾಡ್ಬೋದು ಅಂತ ಕೇಳಿದಾಗಲೂ ಸಲಹೆ ಕೊಡಬಾರ್ದು. ಯಾಕೆಂತಂದರೆ ನಾವು ಒಂದು ಇಂಟ್ರೆಸ್ಟಿಂದ ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ಮನೋಭಾವನೆಯಿಂದ ಸಲಹೆ ಕೊಡ್ತೀವಿ. ಅವರು ಏನು ತಿಳ್ಕೊಳ್ತಾರೆ ಅಂತಂದರೆ ಇದರಿಂದ ಇವನಿಗೇನೋ ಇಂಟ್ರೆಸ್ಟ್ ಇದೆ, ಇವನಿಗೇನೋ ಲಾಭ ಇದೆ ಅಂತ ಅಂದುಕೊಳ್ಳೋ ಜನಗಳೇ ಈ ಪ್ರಪಂಚದಲ್ಲಿ ತುಂಬ ಹೆಚ್ಚು. ಅದರಿಂದಾಗಿ ನಮ್ಮ ಬದುಕಿನಲ್ಲಿ ಅತ್ಯಂತ ದೊಡ್ಡ ರಿಸ್ಕ್ ಯಾವುದು ಅಂತಂದರೆ ಸಲಹೆ ಕೊಡು. ಈಗ ನೋಡಿ, ನಾನು ಈ ವಿಡಿಯೋ ಮಾಡಿದ್ದಲ್ಲ, ಈಗ ನಿಮಗೂ ಅನಿಸ್ಬೋದು ಲೈಕು ಕಮೆಂಟಿಗೋಸ್ಕರ ಇವನು ವಿಡಿಯೋ ಮಾಡ್ತಾನೆ. ಇದೇ ನೋಡಿ ರಿಸ್ಕು, ಇದೇ ರಿಸ್ಕು. ಜನ ಇದನ್ನು ಯಾಕೆ ಮಾಡಿದ್ದಾನೆ, ಅದರ ಹಿನ್ನೆಲೆ ಏನು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇವನಿಗೆ ಲೈಕ್ ಬೇಕು, ಶೇರ್ ಬೇಕು, ಸಬ್ಸ್ಕ್ರೈಬ್ ಬೇಕು, ಅದಕ್ಕೆ ಮಾಡಿದ್ದಾನೆ ಅಂತ ಅಂದುಕೊಳ್ಳುವವರು ಹೆಚ್ಚು. ಹಾಗೆಂತ ಹೇಳಿ ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಳ್ಳುವವರು ಇಲ್ಲ ಅಂತಲ್ಲ, ಇದ್ದಾರೆ. ಅದರ ಸಂಖ್ಯೆ ಬಹಳ ಕಡಿಮೆ. ಅದಕ್ಕೆ ಸಲಹೆ ಕೊಡೋದು ರಿಸ್ಕು ಅಂತ ನಾನು ಹೇಳೋದು. ನಾನು ಕಟೀಲು ಸುತ್ತಲ ರಂಗನಾಥರಾವ್. ವಂದನೆಗಳು ಗೆಳೆಯರೆ.